ಅಲ್ಲಿ ಮುದ್ದು ಮುದ್ದಾದ ಪುಟಾಣಿ ಮಕ್ಕಳ ಸುಂದರ ಲೋಕವೇ ಸೃಷ್ಟಿಯಾಗಿತ್ತು. ಮಕ್ಕಳು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಫುಲ್ ಸುಸ್ತು. ಹೌದು, ಮಂಗಳೂರಿನ ಸಂತ ಅಲೋಷಿಯಸ್ ಗೋನ್ಸಾಗ ಸ್ಕೂಲ್ನಲ್ಲಿ ನಡೆದ ಕಿಂಡರ್ ಗಾರ್ಡನ್ ಸ್ಪೋರ್ಟ್ಸ್ ಡೇ ಝಲಕ್ ಇಲ್ಲಿದೆ ನೋಡಿ. ನಗರದ ಹೆಸರಾಂತ ಸಂತ ಅಲೋಷಿಯಸ್ ಗೋನ್ಸಾಗ ಸ್ಕೂಲ್ನಲ್ಲಿ ಕಿಂಡರ್ ಗಾರ್ಡನ್ ಸ್ಪೋರ್ಟ್ಸ್ ಡೇ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕನ್ಸಲ್ಟೆಂಟ್ ಪೀರಿಯೋಡಾಂಟಿಸ್ಟ್ ಡಾಕ್ಟರ್ ಸ್ಮಿತಾ ಧೀರಜ್ ಶೆಟ್ಟಿ ಅವರು ಸಾಂಕೇತಿಕ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಮಕ್ಕಳಿಗೆ ಇಂತಹ ಸ್ಪೋರ್ಟ್ಸ್ ಡೇ ಅನ್ನ ಆಯೋಜಿಸುವ ಮೂಲಕ ಅವರಲ್ಲಿ ಟೀಮ್ ಸ್ಪಿರಿಟ್ ಹೆಚ್ಚುತ್ತದೆ, ಮಸಲ್ಸ್ಗಳು ಗಟ್ಟಿಯಾಗ್ತದೆ, ಅವರಲ್ಲಿ ಶಾರೀರಿಕ ಬೆಳವಣಿಗೆಗಿಂತ ಮಾನಸಿಕ ಬೆಳವಣಿಗೆ ಮುಖ್ಯ ಎಂದ ಅವರು, ಇಂತಹ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ ಎಂದು ಹೇಳಿದ್ರು. More than physically, it gives you the mental strength to deal with all kind of ups and downs in life. Ultimately, in the long run, it de-stresses. ಇದೇ ವೇಳೆ ಶಾಲಾ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಅನಿಲ್ ಲೋಬೋಯಸ್ಟೆ ಅವರು ಮಾತನಾಡಿ, ಮುಖ್ಯವಾಗಿ ಮಕ್ಕಳಲ್ಲಿ ಕ್ರೀಡೆಯ ಬಗ್ಗೆ ಆಸಕ್ತಿ ಬೆಳೆಸಬೇಕು ಮತ್ತು ಅನೇಕ ವಿವಿಧ ಕ್ರೀಡೆಯ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. Develop interest in sports. All of you should develop interest in sports. Just as you are interested in writing, reading, speaking, so also you should develop your interest in sports. And that is why today you have sports. Secondly, dear students, you should know various sports. I'm sure today you will be made to run. Running is one of the items. ಈ ಸಂದರ್ಭ ಪುಟಾಣಿ ಮಕ್ಕಳು ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿ ಕುಣಿತು ಕುಪ್ಪಳಿಸಿ ಸಂಭ್ರಮಪಟ್ಟರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.